ಪುತ್ತೂರಿನ ಮುಳಿಯಾದಿಂದ ಮುಳಿಯ ಗಾನರಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ನಡೆಯಲಿದ್ದು ಮಾರ್ಚ್ 6ರಿಂದ ಆಡಿಷನ್ ಆರಂಭವಾಗಿದೆ. ಇದೀಗ ತೃತೀಯ ಆಡಿಷನ್ ಮಾರ್ಚ್ 20ರ ಶನಿವಾರದಂದು ಸಂಜೆ 4:30ಕ್ಕೆ ಉಪ್ಪಿನಂಗಡಿಯ ಬಸ್ ನಿಲ್ದಾಣದ ಹತ್ತಿರ ನಡೆಯಲಿದೆ. ಕನ್ನಡ, ಹಿಂದಿ, ತುಳು ಹಾಗೂ ಮಲಯಾಳಂ ಹೀಗೆ ಒಟ್ಟು 4 ಭಾಷೆಯ ಹಾಡುಗಳಿಗೆ ಅವಕಾಶವಿದೆ. ಆಡಿಷನ್ ಅನ್ನು ಮುಳಿಯಾ ಜುವೆಲ್ಸ್ ಫೇಸ್ಬುಕ್ ಲೈವ್ ಮೂಲಕ ನೋಡಬಹುದಾಗಿದೆ. ಆಡಿಷನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಲ್ಲಿ ಆಯ್ಕೆಯಾದವರಿಗೆ ಸೆಮಿಫಿನಾಲೆ ಸುತ್ತಿನಲ್ಲಿ ಹಾಡಲು ಅವಕಾಶವಿರುತ್ತದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿಜೇತರಾದವರಿಗೆ ಪುತ್ತೂರು ಮುಳಿಯ ಗಾನ ಕೋಗಿಲೆ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ.